ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ನಿವಾಸಿಯಾಗಿರುವ ಹಾಗೂ ಶೇಕಡ 80ರಷ್ಟು ಅಂಗವೈಕಲ್ಯ ಹೊಂದಿರುವ ಶಿವಾನಂದ ಇ ಸುಂಕದ ಅವರು ಬಿಕಾಂ LLB ಪಾಸ್ ಆಗಿದ್ದು ಇದೀಗ KSS ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಬಿಕಾಂ LLB ಶಿಕ್ಷಣ ಪಡೆಯಲು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನೆರವು ಒದಗಿಸಿದರು. ತನಗೆ ಶಿಕ್ಷಣ ಪಡೆಯಲು ನೆರವು ಒದಗಿಸಿದ್ದಕ್ಕಾಗಿ ಕೃತಜ್ಞತೆ ಅರ್ಪಿಸಲು ಶಿವಾನಂದ ಇ ಸುಂಕದ ಅವರು ಮಂಗಳವಾರ ಗದಗದಿಂದ ಮಂಗಳೂರಿಗೆ ಆಗಮಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಭೇಟಿಯಾಗಿ ಅವರಿಗೆ ತಮ್ಮ ಗೌರವಾರ್ಪಣೆಯ ದ್ಯೋತಕವಾಗಿ ಹೂವು ಮತ್ತು ಸ್ಮರಣಿಕೆಯನ್ನು ಅರ್ಪಿಸಿದರು. ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ MNR ಅವರು KAS ಪರೀಕ್ಷೆ ಬರೆಯುವ ಶಿವಾನಂದ ಇ ಸುಂಕದ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಕೋರಿದರು. ಈ ಸಂದರ್ಭ ಬ್ಯಾಂಕಿನ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯುಟ್ಟು, ಮಾಜಿ ನಿರ್ದೇಶಕ ರಾಜು ಪೂಜಾರಿ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಗೋಪಾಲಕೃಷ್ಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಬಿಕಾಂ LLB ಆಗಿದೆ ನಂದು ಎಜುಕೇಷನ್. ನಮ್ಮ ಸರ್ ದಕ್ಷಿಣ ಕನ್ನಡ ಬ್ಯಾಂಕ್ ಸಹಕಾರ ಚೇರ್ಮನ್ರಾದಂಥ ನಮ್ಮ ರಾಜೇಂದ್ರ ಕುಮಾರ್ ಸರ್ ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ. ಅವರು 15 ಡೇಸ್ ಆಯಿತು, ಆದರೂ ನಮ್ಗೆ ಅವ್ರಿಗೆ ಒಂದು ಏನಪ್ಪ ಅಂದ್ರೆ ಋಣ ಒಂದು ಅನ್ನೋದು ಇರುತ್ತಲ್ಲ, ಅದ್ರ ಸಲುವಾಗಿ ನನಗೆ ಅಲ್ಲಿಂದ ಇಲ್ಲಿ ಮಟ್ಟಿಗೆ ನನಗೆ ಬಂದು ಅಲ್ಲಿ ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಬಂದಿದೆ. ನಂದು ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸಲುವಾಗಿ ನನಗೆ ಎಜುಕೇಷನಿಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಅದ್ರ ಸಲುವಾಗಿ ಸರ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಸರ್ ನನಗೇನಿಲ್ಲ, ಲಾಸ್ಟ್ ಟೈಮ್ ನಂಗೆ ಸರ್ ಪೇಪರಲ್ಲಿ ಆ್ಯಡ್ ಬಂದಿತ್ತು ಸರ್. ನನ್ನದು ಸರ್ ಪೇಪರಲ್ಲಿ ಆ್ಯಡ್ ಬಂದಿದ್ದು ನಾನು ನೋಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ ಬಂದು ಲಾಸ್ಟ್ ಟೈಮ್ ಬಂದು ಮೀಟಾಗಿ ಹೋಗಿದ್ದೇನೆ ಸರ್. ತಕ್ಷಣ ಸಿಕ್ಕಿದ್ದಾರೆ ಸರ್, ರೆಸ್ಪಾನ್ಸ್ ಮಾಡಿದ್ರು ಮತ್ತು ನನಗೆ ಸಹಾಯನೂ ಮಾಡಿದ್ದಾರೆ ಸರ್ ಎಜುಕೇಷನ್ ಸಂಬಂಧಪಟ್ಟಂಗೆ ಸರ್. KS ಪ್ರಿಲಿಮ್ಸ್ ಈ ಮೊನ್ನೆ ಕಂಡಕ್ಟ್ ಮಾಡಿದ್ದೇನೆ ಸರ್, ಅದ್ರ ಕ್ವಾಲಿಫೈಡ್ ಆಗಿಲ್ಲ. ಈಗ ನೆಕ್ಸ್ಟ್ ಟೈಮ್ ಈಗ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ, ಮತ್ತು ಈಗ ಸ್ಟಡಿ ಮಾಡ್ತಾಯಿದ್ದೀನಿ ಸರ್. ಮತ್ತು ನಂದು KS ಪ್ರಿಪ್ರೇಷನ್ ಸಲುವಾಗಿ ಫೀಸ್ ಕಟ್ಟಿದ್ದಾರೆ 35,000 ರೂಪಾಯಿ ಸರ್. ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಬ್ಯಾಂಕಿನ ಸಿಬ್ಬಂದಿಗಳಿಗೆ ಮತ್ತು ಅವರಿಗೆ ಮತ್ತು ಎಲ್ಲ ಸಹಪಾಠಿಗಳಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ.